ಬಸ್ಸಿನಿಂದ ಬಿದ್ದು ಗಾಯಗೊಂಡ ಮಗುವಿನ ಜೀವ ರಕ್ಷಣೆಗಾಗಿ ಹಿಂದಿನಿಂದ ಬರುತ್ತಿದ್ದ ಇನ್ನೊಂದು ಬಸ್ ಚಾಲಕ ಮತ್ತು ನಿರ್ವಾಹಕರು ಸೇರಿ ತಮ್ಮದೇ ಬಸ್ಸಿನಲ್ಲಿ ಅವರನ್ನ ಕುಳ್ಳಿರಿಸಿ ನೇರವಾಗಿ ಆಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆಗೆ ನೆರವಾದ ಮಾನವೀಯ ಘಟನೆ ಮಂಗಳೂರಿನಲ್ಲಿ ಶುಕ್ರವಾರ ನಡೆದಿದೆ. ನಗರದ ಮಾಸ್ಟರ್ ಬಸ್ಸಿನ ಚಾಲಕ ದಯಾನಂದ ಮತ್ತು ನಿರ್ವಾಹಕ ಸಂದೀಪ್ ಮಾನವೀಯತೆ ಮೆರೆದು ಮಾದರಿಯಾಗಿದ್ದಾರೆ. 13B ನಂಬರಿನ ಮಾಸ್ಟರ್ ಬಸ್ ಕಾವೂರಿನಿಂದ ಕುಂಜತ ಬಯಲಿಗೆ ಸಂಚರಿಸ್ತಾ ಇತ್ತು. ಮರಕಡ ಜಂಕ್ಷನ್ ಬಳಿ ಎದುರಿನಿಂದ ಹೋಗ್ತಿದ್ದ ಬಸ್ನಿಂದ ತಾಯಿ ಮತ್ತು ಮಗು ಆಕಸ್ಮಿಕವಾಗಿ ಕೆಳಗೆ ಬಿದ್ದರು. ಆದರೆ ಅವರು ಯಾವುದೇ ಸ್ಪಂದನೆ ನೀಡದೆ ಸೀದಾ ಬಿಟ್ಟು ಹೋದಾಗ ಹಿಂದಿನಿಂದ ಬರುತ್ತಿದ್ದ ಮಾಸ್ಟರ್ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕ ಕೂಡಲೇ ತಮ್ಮ ಬಸ್ಸನ್ನು ನಿಲ್ಲಿಸಿ ಮಗು ತಾಯಿ ಬಳಿ ತೆರಳಿ ಸಂತೈಸಿದ್ದಾರೆ. ಬಳಿಕ ತಮ್ಮ ಬಸ್ನಲ್ಲಿದ್ದಂತಹ ಪ್ರಯಾಣಿಕರನ್ನ ಕೆಳಗೆ ಇಳಿಸಿ ತಾಯಿ ಮತ್ತು ಮಗುವನ್ನ ಅದೇ ಬಸ್ಸಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ.